ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಸೊ ನಾವು ವಿ ಆರ್ ಸ್ಟಾರ್ಟಿಂಗ್ ಅವರ್ ಡೇ ವಿತ್ ರೇಯಾಂಶ್ಗೆ ಎಣ್ಣೆ ಹಾಕೋ ಮೂಲಕ ಎಣ್ಣೆ ಸ್ನಾನ ಮಾಡೋದು ಇವತ್ತಲ್ಲ ರೇಯಾಂಶ್? ಯಾಕೆ ಹೇಳಿ ಎಣ್ಣೆ ಸ್ನಾನ ಮಾಡೋದು? ದೀಪಾವಳಿ ದಿನ ಎಣ್ಣೆ ಹಾಕಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೋದಲ್ವಾ? ಕಸ ಇರ್ಲಿ. ಅವನಿಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ. ಚೆನ್ನಾಗಾಗ್ತಾ ಇದೆ ಎಣ್ಣೆ ಹಚ್ಚಿ ಸ್ನಾನ. ಎಲ್ಲರೂ ಹಿಂಗೆ ಸ್ನಾನ ಮಾಡೋದು ದೀಪಾವಳಿ ದಿನ, ಫುಲ್ ಎಣ್ಣೆ ಹಚ್ಚಿ ಮೈಗೆ ತಲೆಗೆ. ನಾನು ಮಾಡಿದ್ದೀನಿ ಚಿಕ್ಕದಿರ್ಬೇಕಾದ್ರೆ, ಇವಾಗ್ಲೂ ನಾನು ಹಂಗೆ ಸ್ನಾನ ಮಾಡಿದೆ. ಇವತ್ತು ನಾನು ಎಣ್ಣೆ ಹಾಕಿನೇ ಸ್ನಾನ ಮಾಡಿ ನೋಡಿಲ್ಲ, ನನ್ನ ತಲೆಗೆಲ್ಲ ಎಣ್ಣೆ ಹಾಕಿದ್ದೆ, ಎಣ್ಣೆ ಹಚ್ಚಿನೇ ಸ್ನಾನ ಮಾಡಿದ್ದು ನಾನು ಇವತ್ತು. ನೀನು ಮೈಗೆ ಸ್ನಾನ ಮಾಡಿದೆ ಅಂತ. ಹೌದಾ? ಊರಲ್ಲಿ ಇದ್ದಿದ್ರೆ ಅಜ್ಜಿ ಯಾರ ತಾತ ಯಾರಾದ್ರೂ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾ ಇದ್ರಲ್ಲ, ಬೇಡವಾ? ಸೊ ನಾವು ನಮ್ಮ ದೀಪಾವಳಿನ ರಿಯಾನ್ಸಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ? ನೀವು ಹೇಳಿ ನಿಮ್ಮ ದೀಪಾವಳಿ ನೀವು ಹೆಂಗೆ ಮಾಡಿದ್ರಿ ಅಂತ ಅಲ್ವಾ? ಸೊ ಎಣ್ಣೆ ಹಚ್ಚಿ ಆಯ್ತು, ಇವಾಗ ರಿಯಾನ್ಶ್ ಸ್ನಾನ ಮಾಡಿ ಬರ್ತಾನೆ ಅಲ್ಲ? ರಿಯಾನ್ಶ್ ಸ್ನಾನ ಮಾಡಿ ರೆಡಿ ಆಗಿ ಬರ್ತಾನೆ. ಸೊ ನಮ್ಮ ಹುಡುಗ ಸ್ನಾನ ಆಗಿ ಕಚ್ಚೆ ಹಾಕಿ ರೆಡಿ ಆಗಿದ್ದಾರೆ. ಕಚ್ಚೆ ಮತ್ತೆ ಕಚ್ಚೆ ಅಂದ್ರೆ ಅದು ನೀನಲ್ಲಿ ಕೆಳಗಡೆ ಹಾಕೊಂಡಿದ್ಯಾ, ಅದು ವೈಟ್ದು, ಅದಕ್ಕೆ ಕಚ್ಚೆ ಅಂತ ಹೇಳೋದು. ಸೂಪರ್ ಆಗಿದೆಯಾ ಡ್ರೆಸ್ಸು? ಚೆನ್ನಾಗಿದ್ಯಾ? ಕುರ್ತಾ ಆ್ಯಂಡ್ ಪಜಾಮ ಟೈಪ್ ಅಲ್ವಾ? ಏನು ಹಾಕೊಂಡಿದ್ಯಾ? ಕುರ್ತಾ ಪಜಾಮ. ಸೊ ಎಲ್ಲರಿಗೂ ವಿಶ್ ಮಾಡ್ತೀಯಾ? ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂಜಾಯ್ ಮಾಡಿ. ಸೊ ಈ ಹುಡುಗ ಇವಾಗ ಸದ್ಯಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ. ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ದ ಕಿಚನ್. ನಾನು ಸದ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ಮಾಡೋಣ ಅಂತ ಕಿಚನಲ್ಲಿ ಇವತ್ತು ಸ್ಪೆಷಲ್ ಕುಕಿಂಗ್ ಏನು ಮಾಡೋಣ ಅಂತ ನೋಡಬೇಕು ಇವಾಗ ಸದ್ಯಕ್ಕೆ. ಆ್ಯಂಡ್ ಸಾರಿ ಹಾಕ್ಕೊಂಡು ಕೆಲಸ ಮಾಡೋದೆಲ್ಲ ತುಂಬ ಕಷ್ಟ, ಕಿಚನಲ್ಲಿ ವರ್ಕ್ ಮಾಡೋದು ಸಾರಿ ಹಾಕ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ಆಮ್ ನಾಟ್ ವೇರಿಂಗ್ ಇಟ್ ಯಟ್. ಈವ್ನಿಂಗ್ ಪೂಜೆ ಟೈಮಲ್ಲಿ ವೇರ್ ಮಾಡೋಣ ಅಂತ. ಸೊ ನಮ್ಮ ನಾರ್ಮಲ್ ಒಂದು ದೀಪಾವಳಿ ಲಂಚ್ ರೆಡಿ ಆಯಿತು. ಜಸ್ಟ್ ಒಂದು ಬೆಂಡೆಕಾಯಿ ಸಾಂಬಾರು ಮಾಡಿದೆ, ಆ್ಯಂಡ್ ದೆನ್ ಒಂದು ಬೀಟ್ರೂಟ್ ಪಲ್ಯ, ಆಮೇಲೆ ಇದು ಕಾರ್ನ್ ಮತ್ತು ಆನಿಯನ್ ಮತ್ತು ಒಂದು ಸ್ವಲ್ಪ ಹಾಗೆ ಹಸಿ ವೆಜಿಟೇಬಲ್ಸ್ ಕೆಲವೊಂದೆಲ್ಲ ಹಾಕಿಬಿಟ್ಟು ಒಂದು ಕೋಸಂಬರಿ. ಆ್ಯಂಡ್ ಜೊತೆಗೆ ಈಗ ಸದ್ಯಕ್ಕೆ ಇಲ್ಲಿ ನಾನು ಇದೇನಿದು ಮಿರ್ಚಿ ಚಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಗೆ ತಿನ್ನೋಕ್ಕೆ ಊಟದ ಜೊತೆ. ಬಟ್ ನಾನು ಸ್ವೀಟ್ ಒಂದು ಮಾಡಿದ್ದೆ. ಇದು ಏನು ಅಂದರೆ ಇದು ಆ್ಯಕ್ಚುಲಿ ಹೋಳಿಗೆ, ಇದು ಕಾಯಿ ಹೋಳಿಗೆ. ನೋಡೋಕ್ಕೆ ಒಂದು ಸ್ವಲ್ಪ ಚಪಾತಿ ಥರ ಪರಾಟ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ಆ್ಯಕ್ಚುಲಿ ಕಾಯಿ ಹೋಳಿಗೆ. ಓಕೆ ನಾನು ಇದಕ್ಕೆ ನಿಮ್ಗೆ ಗೊತ್ತೇ ಇದೆ, ನಾನು ನನ್ನ ಚಾನಲಲ್ಲಿ ಮಾಡೋದು ಯಾವಾಗಲೂ ಸ್ನ್ಯಾಕ್ಸ್ ಯಾಕೆ ಅಂತ. ಬಿಕಾಸ್ ನಾನು ಸ್ವೀಟ್ಸ್ ಮಾಡೋದ್ರಲ್ಲಿ ಝೀರೋ, ಬಟ್ ಸ್ಟಿಲ್ ಐ ಟ್ರೈಡ್ ಒಂದು ಕಾಯಿ ಹೋಳಿಗೆ ಮಾಡೋಣ ಅಂತ ಟ್ರೈ ಮಾಡಿಬಿಟ್ಟು ಮಾಡಿದ್ದೀನಿ ಸದ್ಯಕ್ಕೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಬಟ್ ಸ್ವಲ್ಪ ನೋಡೋಕ್ಕೆ ಅದು ಆ ಥರ ಅನಿಸ್ತಾ ಇಲ್ಲ ಹೋಳಿಗೆ ಅಂತ, ಅದಕ್ಕೆ ನಾನು ಅದನ್ನು ಸಣ್ಣದಾಗಿ ಮಾಡಿದೆ. ಆಮೇಲೆ ಜಾಸ್ತಿ ಓದಕ್ಕೆ ಬಂದಿಲ್ಲ ಅಂತ. ನಿಮ್ಗೆ ಅದು ನಂಬಕ್ಕಾಗ್ತಿಲ್ಲ ಇದು ಹೋಳಿಗೆ ಅಂತ ಅಂದರೆ ಒಂದು ನೋಡ್ಕೊಂಬನ್ನಿ, ನಾನು ಅದಕ್ಕೆ ಪ್ರೂಫ್ ಕೂಡ ಇದೆ, ಅದು ಇದು ಹೋಳಿಗೆನೆ ಅಂತ ಪ್ರೂವ್ ಮಾಡೋಕ್ಕೆ. ಸೊ ಅದನ್ನ ನೋಡ್ಕೊಂಡು ಬನ್ನಿ ಫಸ್ಟು. ಅಷ್ಟರಲ್ಲಿ ನಾನು ಇದನ್ನು ಇಷ್ಟು ಫ್ರೈ ಮಾಡ್ಕೊಂಡ್ಬಿಡ್ತೀನಿ.
ಇವತ್ತು ನಮ್ದು ಕೆಳಗಡೆ ಕೂತ್ಕೊಂಡು ಊಟ ಇವತ್ತು ಇವ್ರಿಗೆಲ್ಲ ದೀಪಾವಳಿ ಫೀಲ್ ಬರ್ಲಿ ಅಂತ ಕೆಳಗಡೆ ಕೂತಿದ್ದಾರೆ ಅಲ್ಲ ರೇಯಂಶ್? ಅಜ್ಜಿ ಮನೇಲಿ ಹೆಂಗ್ ಊಟ ಮಾಡ್ತಿದ್ದಿದ್ದು ನಾವು? ಅಜ್ಜಿ ಮನೇಲಿ ಹೆಂಗ್ ಊಟ ಮಾಡ್ತಿದ್ದಿದ್ದು? ಹಿಂಗೆ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಜ್ಜಿ ಎಲ್ರಿಗೆ ಹಿಂಗೆ ಸರ್ವ್ ಮಾಡ್ತಾ ಇದ್ರು. ಅಜ್ಜಿ ನಾನು ಎಲ್ಲರೂ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ. ಹೌದಾ? ಸೊ ಇವತ್ತು ನಾವು ಅದಕ್ಕೆ ಕೆಳಗಡೆ ಕೂತ್ಕೊಂಡು ತಿನ್ನೋಣ ಅಲ್ವಾ? ಚೆನ್ನಾಗಾಗತ್ತಲ್ಲ ಕೆಳಗಡೆ ಕೂತ್ಕೊಂಡು ತಿನ್ನಕ್ಕೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್. ಸೊ ಹೌ ಇಸ್ ಇಟ್ ರೇಂಜ್? ಚೆನ್ನಾಗಿದೆಯಾ? ಏನ್ ಚೆನ್ನಾಗಿದೆ? ಆರ್ಡರ್ ಹಪ್ಪಳನಾ? ಆಮೇಲೆ ಕಾರ್ನ್ ಚೆನ್ನಾಗಿದೆಯಾ? ಕಾರ್ನ್ ಚೆನ್ನಾಗಿದೆಯಾ? ಹೆಸರೇನೇ ಹೇಳ್ಬೇಕು ಅದ್ರದ್ದು. ಬಜ್ಜಿ, ಮಿರ್ಚಿ ಬಜ್ಜಿ ಚೆನ್ನಾಗಿದೆಯಾ? ಅದು ಚೆನ್ನಾಗಿದೆಯಾ? ಅದು ಇಸ್ ಇಟ್ ಗುಡ್ ಆರ್ ಓಕೆ? ಓಕೆ, ಎವ್ರಿಥಿಂಗ್ ಇಸ್ ಗುಡ್. ಆದ್ರೆ ನೀನು ಇದು ಹೋಳಿಗೆ ತಿಂದಿಲ್ಲ ಅಲ್ಲ? ನೀನು ಹೋಳಿಗೆ ತಿಂದಿಲ್ಲ? ಇಲ್ಲ. ಯಾಕೆ? ಬೇಡವಾ? ನನಗೆ ಸ್ವೀಟ್ಸ್ ಇಲ್ಲ, ಬರೀ ಲಾಡು ಅಂತ ಹೇಳಿದ್ದೆ. ಓಕೆ, ಅವನಿಗೆ ಸ್ವೀಟ್ಸ್ ಇಷ್ಟ ಇಲ್ಲ, ಸೊ ಅವನಿಗೆ ಲಾಡ್ ಮಾತ್ರ ಇಷ್ಟ. ಬೂಂದಿ ಲಾಡ್ ಏನ್ ಬರುತ್ತೆ ಅದು, ಸೊ ಅದಿದೆ, ಅದನ್ನೇ ತಿನ್ನೋದಂತೆ ಅವನು. ಸ್ಪೈಸಿ ಇದೆ. ಸ್ಪೈಸಿ ಇದೆಯಾ? ಹೌದು, ಒಳಗೆ ಮೆಣಸು. ತಿನ್ನೋಡು ಒಂದ್ ಸ್ವಲ್ಪ ತಿನ್ನೋಡು. ಬೈಟ್ ಬೈಟ್. ಕಾರಿಲ್ಲ. ಸೊ ಇಟ್ಸ್ ಗುಡ್. ಇಟ್ಸ್ ಗುಡ್. Yes. ಥ್ಯಾಂಕ್ ಯು. ಹಾಗೆ ಅದು ಬೇಕಾದ್ರೆ. ಸೊ ಸಂಜೆ ಆಗಿದೆ. ನಾವು ಸದ್ಯಕ್ಕೆ ಇವಾಗ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಹೂ ಇದ್ದೇ ಒಂದು ಬೇಜಾರು. ಇಲ್ಲಿ ಬೆಂಗಳೂರಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂ, ನಮ್ಮ ಇಂಡಿಯಾದಲ್ಲೆಲ್ಲ ಹಿಂಗೆ ಹೂ ಸಿಗುತ್ತೆ, ಮಾಲೆ ಇದು ಆಗಿರೋದು, ಮಲ್ಲಿಗೆ ಅದೆಲ್ಲ ಆ ಥರ ಸಿಗೋದಿಲ್ಲ ಇಲ್ಲಿ. ಸೊ ಈ ಥರ ಬೊಕ್ಕೆನೇ ತೊಗೋಬೇಕು. ಬೊಕ್ಕೆ ತೊಗೊಂಡು ಕಟ್ ಮಾಡಿಬಿಟ್ಟು ಅದನ್ನು ಹೂ ಇಡಬೇಕು. ಸದ್ಯಕ್ಕೆ ಅದನ್ನೇ ಮಾಡ್ತಾ ಇದ್ದೀವಿ. ಕಟ್ ಮಾಡೋಣ ಅಂತ ಹೂವನ್ನು. ಎಸ್, ಅದು ಹೊರಗೆ ಇಟ್ಕೊಡ್ಬೇಕದು. ಹೌದು, ಅದು ರೆಡ್ ಒಂದು ಇದೆ. ದೇವ್ರಿಗಿಡು. ಇಲ್ಲಿ ಹಿಂಗೆ ಮಾಡಿ ಹಿಂಗೆ ಇಲ್ಲಿ ಮಿಡ್ಲಲ್ಲಿ ಒಂದಿಡು. ಇಲ್ಲಿ ಮಿಡ್ಲಲ್ಲಿ ಹಂಗಲ್ಲ, ಹಿಂಗೆ ಉಲ್ಟಾ ಇರ್ಬೇಕು. ಹಿಂಗೆ ಇಡಬೇಕು. ಹಿಂಗೆ 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 ಎರಡು ಹಿಂಗೆ. ನಾನು ಇಟ್ಟೇ ಇರ್ತೀನಿ. ಅದು ಮೇಲೆ ಮೇಲೆ ಈ ಕಡೆ ಸೈಡಲ್ಲಿ, ಈ ಕಡೆ ಸೈಡಲ್ಲಿ. ಇನ್ನೊಂದಲ್ಲಿ ಹಿಂದ್ಗಡೆ ಹಿಂದ್ಗಡೆ ಸಾಕು. ನಾನು ಹೆಲ್ಪ್ ಮಾಡ್ತೀನಿ. ವಾಶ್ ಚಂದ ಕಾಣ್ತಿದ್ಯಲ್ಲ? ನಾನು ನಮ್ದೊಂದು ಸಿಂಪಲ್ ಆಗಿ ದೇವ್ರದ್ದು ಲಕ್ಷ್ಮೀ ಪೂಜೆ ಆಯ್ತು. ಏನಿಟ್ವಿ ರೇವಂಶಿ ದೇವರಿಗೆ ಇವತ್ತು?
ಉದ್ದು ಫ್ಲವರು ತೆಂಗಿನಕಾಯಿ ಆಮೇಲೆ ಫ್ರೂಟ್ಸ್ ಆಮೇಲೆ ಉದ್ದು ಎಂಥದ್ದು ದುಡ್ಡು ಏನಕ್ಕೆ ಇಟ್ಟಿದ್ ನಾವು ದುಡ್ಡು ಹೋಗಿ ಇಟ್ಟಿದ್ವಿ ಇವತ್ತು ಖುಷಿ ಆಗ್ಲಿ ಅಂತ ದೇವ್ರಿಗೆ ಖುಷಿ ಆಗ್ಲಿ ಅಂತ ದುಡ್ಡು ಇಟ್ಟಿದ. ಇವತ್ತು ದೀಪಾವಳಿ ಇರೋದು. ಹಾ, ದೀಪಾವಳಿ ಮತ್ತೆ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಅಂದ್ರೆ ದೇವರು. ಓಕೆ, ಸೊ ಸಾರಿ, ಲಕ್ಷ್ಮಿ ಅಂದ್ರೆ ಆ ದುಡ್ಡಿಗೆ ಲಕ್ಷ್ಮಿ, ಲಕ್ಷ್ಮೀ ದೇವರು ಅಂದ್ರೆ ದುಡ್ಡೇ, ಅದು ದುಡ್ಡು ಅಂದ್ರೆ ಲಕ್ಷ್ಮೀ ದೇವ್ರೆ. ಓಕೆನಾ? ಸೊ ಲಕ್ಷ್ಮೀ ದೇವ್ರದ್ದು ಪೂಜೆ ಮಾಡಿದ್ರೆ ತುಂಬಾ ದುಡ್ಡು ಬರುತ್ತೆ ಅಂತ ಎಲ್ಲರೂ ಲಕ್ಷ್ಮೀ ದೇವ್ರ ಪೂಜೆ ಮಾಡೋದು. ದುಡ್ಡು ಏನಕ್ಕೆ ಬೇಕು ಹೇಳು? ದುಡ್ಡು ಇನ್ನೊಂದು ತಗೊಳ್ಳಕ್ಕೆ ಆಗ್ತದಲ್ಲ. ಹಾ, ಹೆಂಗ್ ಸಿಗುತ್ತೆ ದುಡ್ಡು? ದುಡ್ಡು ದೇವರಿಂದ ಸಿಗದಾ? ಮತ್ತೆ ಹೆಂಗ್ ಸಿಗದು ದುಡ್ಡು? ಎಲ್ಲ ದುಡ್ಡು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ರೆ ಮಾತ್ರ ಸಿಗದಲ್ವಾ? ಅದಕ್ಕೆ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು, ದೇವ್ರೆ ನಮ್ಗೆ ಇನ್ನು ಒಳ್ಳೊಳ್ಳೆ, ಇನ್ನು ದೊಡ್ಡ ದೊಡ್ಡ ಕೆಲಸ ಸಿಗ್ಲಿ, ಆಮೇಲೆ ಇನ್ನು ತುಂಬಾ ಲಕ್ಷ್ಮಿ ನಮ್ ಕೈಯಲ್ಲಿ ಬರ್ಲಿ ಅಂತ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋದು. ಅವಾಗ ಲಕ್ಷ್ಮಿ ನಮ್ಗೆ ಸಿಗ್ತಾರ ನೋಡೋಣ ಅಂತ. ತುಂಬಾ ದುಡ್ಡು ಇರ್ಬೇಕಾ, ಸ್ವಲ್ಪ ದುಡ್ಡಿದ್ರೆ ಸಾಕಾ? ತುಂಬಾ ದುಡ್ಡು ಬೇಕಾ ನಿಂಗೆ? ಯಾಕೆ ತುಂಬಾ ದುಡ್ಡು? ತುಂಬಾ ದುಡ್ಡು ಇನ್ನೊಂದು ತಿನ್ನಕ್ಕೆ ಆಗ್ತದಲ್ಲ, ಇನ್ನೊಂದು ಬೈ ಮಾಡಕ್ಕೆ ಆಗ್ತದ. ಬೈ ಮಾಡಕ್ಕ ಏನ್ ಬೈ ಮಾಡ್ಬೇಕು ನಿಂಗೆ? ಟಾಯ್ಸ್. ನಂಗೆ ಬೇರೆ ಅಂತ ಸಿಗ್ತಿಲ್ಲ. ಬೇರೇನು ಇಷ್ಟ ಇಲ್ಲ ನನಗೆ. ಟಾಯ್ಸ್ ತಗೊಳಕ್ಕೆ ತುಂಬಾ ದುಡ್ಡು ಸಿಕ್ಕಿದ್ರೆ ಸಾಕು ಅಲ್ವಾ? ನಂಗೆ ಸೀಟರ್ ಇರಂಗೆ ದೊಡ್ಡದು ಜಾಯಿಂಟ್ ಎಲ್ಲ ಬೇಕು ಅವನಿಗೆ. ಸೊ ನಮ್ದು ಲಕ್ಷ್ಮೀ ಪೂಜೆ ಅಲ್ಲಿಗೆ ಆಯ್ತು. ಈ ಸರಿ ಯಾವಾಗ್ಲೂ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ನಮ್ದು ಇಂಡಿಯನ್ ಕರೆನ್ಸಿ ಮಾತ್ರ ಇರ್ತಾ ಇತ್ತು. ಇವಾಗ ಇಲ್ಲಿ ಕೆನಡಿಯನ್ ಡಾಲರ್ ಮತ್ತೆ ನಮ್ಮ ಇಂಡಿಯನ್ ಕರೆನ್ಸಿನೂ ಇಟ್ಟಿದೀವಿ, ಎರಡೂ ಜಾಸ್ತಿ ಆಗ್ಲಿ ಆದ್ರೆ ಅಂತ ಅಲ್ಲ ರೇಂಜ್? ಹಾ, ಸೊ ನಮ್ದು ಅಲ್ಲಿಗೆ ಒಂದು ಸಿಂಪಲ್ ಲಕ್ಷ್ಮೀ ಪೂಜೆ ಮುಗೀತು. ಇನ್ನೇನ್ ಮಾಡೋಣ? ಹೌದು, ಸುರ್ಸುಗಡ್ಡಿ. ಸುರ್ಸುಗಡ್ಡಿ. ಸರಿ, ಎಸ್. ಇಲ್ಲಿ ಇಂಡಿಯಾದಲ್ಲಿ ಇದೆಲ್ಲ ಹೊಡೆಯಕ್ಕಿಲ್ಲ, ಪಟಾಕಿ ಹೊಡೆಯಕ್ಕಿಲ್ಲ ಅಂತ ನಾವು ಕೇಳ್ಪಟ್ವಿ. ಅಂದ್ರೆ ಏನೋ ಗ್ರೀನ್ ಪಟಾಕಿ, ಹಸಿರು ಪಟಾಕಿ ಮಾತ್ರ ಬಿಡಕ್ಕೆ ಅಂತ. ಇಲ್ಲೂ ಇವಾಗ ಸದ್ಯಕ್ಕೆ ಇನ್ನೂ ಯಾರ್ದು ಸೌಂಡ್ ಕೇಳಿಸ್ತಾ ಇಲ್ಲ. ಲಾಸ್ಟ್ ಇಯರ್ ಎಲ್ಲ ತುಂಬಾ ಬಿಡ್ತಾ ಇದ್ರು, ಬಟ್ ಇವಾಗ ಯಾರ್ದು ಅಷ್ಟು ಸೌಂಡ್ ಕೇಳಿಸ್ತಾ ಇಲ್ಲ. ಪಟಾಕಿ ಬಿಡ್ತಾ ಇರೋದು ಇನ್ನು ಮೇ ಬಿ ನಾಳೆ ನಾಡಿದ್ದು ಎಲ್ಲಾದ್ರೂ ಬಿಡ್ಬೋದೇನೋ. ನಾವು ಸದ್ಯಕ್ಕೆ ಬರೀ ಸ್ಪಾರ್ಕ್ಲೆಸ್ ತಗೊಂಡ್ಬಂದಿದ್ದೀವಿ. ಅಂದ್ರೆ ಬರೀ ಏನು ಸುರ್ಸುರ್ ಕಡ್ಡಿ ಅಂತ ಹೇಳ್ತೀವಿ ನಾವು, ಅದು ಮಾತ್ರ ತಗೊಂಡ್ ಬಂದಿದ್ದೀವಿ ರೇಂಜ್ಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ. ಸೊ ಇವಾಗ ಅದನ್ನೇ ಬಿಡೋಣ. ಆಮೇಲೆ ಒಂದು ಗಿಫ್ಟ್, ಒಂದು ಟ್ರಾಕ್ಟರ್ ಸಿಕ್ಕಿದೆ ಅವನಿಗೆ ಆಟ ಆಡಕ್ಕೆ. ಸೊ ಸದ್ಯಕ್ಕೆ ಇವಾಗ ನಾವು ಹೋಗ್ಬಿಟ್ಟು ಪಟಾಕಿ ಬಿಡೋಣ. ಸುರ್ಸುರ್ ಕಡ್ಡಿ ಬಿಡೋಣ. ಪಟಾಕಿ ಇಲ್ಲ ಮೊನ್ನೆ. ಓಕೆ, ಸರಿ, ಲೆಟ್ಸ್ ಗೋ. ಆ್ಯಂಡ್ ಇವರು ಇಲ್ಲಿ ಲೈಟ್ ಹಾಕ್ತಾ ಇದ್ದಾರೆ. ಇದನ್ನು ಇವತ್ತು ಹಾಕಿರೋದು ದೀಪಾವಳಿಗೆ. ಇನ್ನು ಫುಲ್ ಕ್ರಿಸ್ಮಸ್ ಆಗಿ ನ್ಯೂ ಇಯರ್ ಎಲ್ಲ ಆಗಿ ಫುಲ್ಲು ಮುಗಿದ ಮೇಲೆ ನಾವು ತೆಗಿಯೋದು ಇದನ್ನ ಅಲ್ಲ ರೇಂಜ್? ಚೆನ್ನಾಗಿ ಕಾಣಿಸುತ್ತಲ್ಲ ಲೈಟ್ ಇದ್ರೆ? ರೇಂಜ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಲೈಟ್ ಹಾಕಿರೋದು? ಕಲರ್ ಆಗಿರೋದು ಚೆನ್ನಾಗಿದ್ಯಾ? ವೈಟ್ ಕಲರ್ ಲೈಟ್ ಚೆನ್ನಾಗಿದ್ಯಾ? That one? Very white. ಬರೀ ಗ್ರೀನ್, ಬ್ಲೂ, ರೆಡ್ ಅಷ್ಟೇ. ಬೇರೆ ಪರ್ಪಲ್ ಇದೆಯಲ್ಲ, ಅದರ ಎಂತ ಇಲ್ಲ. I know. ಚೆನ್ನಾಗಿದೆ ಅಲ್ಲ ಅದೇ ವೈಟ್ ಕಲರ್ ಲೈಟ್? Yes. ಸೊ ನೀವು ತುಂಬಾ ಜನ ನನ್ನ ಹತ್ರ ಸಾರಿ ಹಾಕಿ ಅಂತ ಯಾವಾಗ್ಲೂ ಕೇಳ್ತಾ ಇದ್ರಿ. ಎವ್ರಿ ಒಂದು ಹಬ್ಬ ಬಂದಾಗ ನಾನು ಸಾರಿ ಹಾಕಿರ್ಲಿಲ್ಲ ಇಲ್ಲಿ ತನಕ. ಸಾರಿ ಹಾಕಿ ತೋರಿಸಿ, ಸಾರಿ ವೇರ್ ಮಾಡಿ ತೋರಿಸಿ ಅಂತ. ಸೊ ನಾನೊಂದು ಒಕೇಶನ್ ಬರಲಿ ಅಂತ ಕಾಯ್ತಾ ಇದ್ದೆ. ಅದು ಆ ಒಕೇಶನ್ ಇವತ್ತು ಬಂದಿದೆ, ದೀಪಾವಳಿ ದಿನಕ್ಕೆ. ಅಂಡ್ ಈ ಸಾರಿನೂ ಕೂಡ ನಾನು ಎಲ್ಲಿ ತಗೊಂಡಿದ್ದು ಅದೆಲ್ಲ ನಾನು ಅವತ್ತು ವಿಡಿಯೋ ಮಾಡಿದ್ದೆ. ಒಂದು ನಾವಿಲ್ಲಿ ಇಂಡಿಯನ್ ಸ್ಟ್ರೀಟ್ ಹೋಗಿದ್ವಿ, ಜೆರಾರ್ಡ್ ಸ್ಟ್ರೀಟ್ ಅಂತ, ಅಲ್ಲಿ ತಗೊಂಡು ಬಂದಿರುವಂತ ಸಾರಿ ಇದು. ಅವಾಗಿಂದಾನೆ ಎಲ್ಲರೂ ಹೇಳ್ತಾ ಇದ್ರಿ ನೀವು ಅದನ್ನ ಹಾಕೊಂಡೇ ಇಲ್ಲ, ತಗೊಂಡಿದ್ದೀರಾ ಅಷ್ಟೇ, ಹಾಕಿ ತೋರಿಸಿ ಅಂತ. ಸೊ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ಅಂಡ್ ಇದಕ್ಕೆ ಜೊತೆಗೆ ನಾನು ಒಂದು ಇದನ್ನ ಬಿಗ್ ಒಂದು ಜುಮ್ಕಾ ಜೊತೆ ಮ್ಯಾಚ್ ಮಾಡಿದ್ದೀನಿ. ಅಂಡ್ ಇದು ಹೆವಿಯಾಗಿ ನಾನು ಜುಮ್ಕಾ ಆಲ್ರೆಡಿ ತುಂಬಾ ಬಿಗ್ ಆಗಿ ಹೆವಿ ಆಗಿರೋದನ್ನ ನಾನು ನೆಕ್ಕಿಗೆ ಏನು ಜಾಸ್ತಿ ಹಾಕಿಲ್ಲ, ಹಂಗೆ ಪ್ಲೇನ್ ಆಗಿ ಬಿಟ್ಟಿದ್ದೀನಿ. ಅಂಡ್ ಒಂದು ಕೈಗೆ ಸ್ಟೋನ್ ಬ್ಯಾಂಗಲ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಅಂಡ್ ಆಬ್ವಿಯಸ್ಲಿ ಒಂದು ಕೈಗೆ ವಾಚ್. ದಟ್ಸ್ ಇಟ್. ಇದು ನನ್ನ ಸಿಂಪಲ್ ದೀಪಾವಳಿ ಲುಕ್. ನೀವು ತುಂಬಾ ಜನ ಕೇಳ್ತಾ ಇದ್ದಿದ್ರಿಂದ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ. ನಮ್ದು ದೀಪಾವಳಿ ಸೆಲಿಬ್ರೇಟ್ ಆಗ್ತಾ ಇದೆ. ಇಲ್ಲಿ
ಹೊರಗಡೆ ಬಾಲ್ಕನಿಯಲ್ಲಿ ಇವಾಗ ಬರೀ ಟೆಂಪ್ರೇಚರ್ ಇವಾಗ ಹೊರಗಡೆ ಆಕ್ಚುಲಿ 1 ಡಿಗ್ರಿ ಅಷ್ಟೇ ಇದೆ. ಸೊ ಜಾಕೆಟ್ ಹಾಕೊಂಡು ನಾವು ಪಟಾಕಿ ಸುರ್ ಕಟ್ಟಿ ಬಿಡ್ತಾ ಇರೋದು ಅಲ್ಲೇ, ಚಪ್ಪಲ್ ಹಾಕೊಂಡು ಕಾಲಿಗೆಲ್ಲ ಗಿಡಕ್ಕೆ ಆಗ್ತಿಲ್ಲ, ಫುಲ್ ಫ್ರೀಸ್ ಆಗ್ತಾ ಇದೆ ಕಾಲು. ಅಂದ್ರೂ ಇವಾಗ ಜಾಕೆಟ್ ಹಾಕೊಂಡಾದ್ರೂ ಸರಿ ಇವತ್ತೊಂದು ಬಿಡದೆ ಸ್ಪಾರ್ಕ್ಲರ್ಸ್ ಮಾಡದೆ ಅಂತ ರೇಂಜ್ ತಿನ್ಕೊಂಡು ಇವಾಗ ಮಾಡ್ತಾ ಇದ್ದಾನೆ. ಅಲ್ಲೇ ಹಿಂಗ್ ನೋಡು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಎಲ್ಲರೂ ಸೇಫ್ ಆಗಿ, ನೀವು ಎಲ್ಲ ಗ್ರೀನ್ ಪಟಾಕಿ ಮಾತ್ರ ಬಿಡಿ ಅಂತ ಹೇಳು. ನೀವು ಗ್ರೀನ್ ಪಟಾಕಿ ಮಾತ್ರ ಉರ್ಸಿ ನೀವು, ಅಂಡ್ ಸೇಫ್ ಆಗಿರಿ ದೀಪಾವಳಿ, ಸೇಫ್ ಆಗಿ ಸೆಲಿಬ್ರೇಟ್ ಮಾಡಿ ಅಲ್ವಾ. ನಮ್ದು ಬಾಯಿಂದ ಹೊಗೆ ಬರ್ತಾ ಇದೆ ಆಕ್ಚುಲಿ ಚಳಿಗೆ ಅಲ್ಲ ರೇಷ್. ಹಾ ಮಾಡು. ಇದನ್ನ ಇಟ್ಕೊಳ್ಳಕ್ಕೆ ಭಯ ಪಡ್ತಾ ಇದ್ದಾನೆ. ಸೊ ನಾವು ಬೇರೆ ಯಾವುದೇ ಪಟಾಕಿ ತರದೇ ಇದ್ದಿದ್ದೆ ಒಳ್ಳೇದಾಯ್ತು. ಇದನ್ನ ಇಟ್ಕೊಳ್ಳಕ್ಕೆ ಇಷ್ಟು ಭಯ ಇದೆ ನನಗೆ. ಹಿಂಗೆ ಮಾಡೋದು, ಹಿಂಗೆ ಮಾಡ್ಬೇಕು, ಅದು ಮ್ಯಾಂಡೇಟ್ರಿ ಅದು. ಅದನ್ನ ಇಟ್ಕೊಂಡು ಹಿಂಗೆ ಮಾಡೋದು. ನಮಗೆ ಮನೆಗೆ ಲೈಟಿಂಗ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ. ಬ್ಯಾಕ್ ಸೈಡಲ್ಲಿ ಎಲ್ಲ ಬಿಲ್ಡಿಂಗ್ದು ಏನು ಲೈಟ್ಗಳಿದೆ ಅದನ್ನ ನೋಡಿದ್ರೆ ದೀಪಾವಳಿ, ಡೈಲಿ ದೀಪಾವಳಿನೇ ಅಂತ ಅನ್ಸುತ್ತೆ. ಸೊ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ನಮ್ಮದು ಮನೆಗೆ ಹಾಕಿರೋದು ಈ ಲೈಟ್ಸ್ದ ಅವಶ್ಯಕತೆನೇ ಇಲ್ಲ, ಆ ಲೈಟ್ಸೇ ಸಾಕು ನಮಗೆ. ಇದು ಹೊರಗಡೆ ಒಂದು ಟೇಬಲ್ ಇತ್ತು, ಟೇಬಲಲ್ಲಿನೂ ದೀಪ ಉರಿಸಿ, ಆ್ಯಂಡ್ ಅಲ್ಲೆಲ್ಲ ಕೆಲವು ಮನೆಗಳಲ್ಲಿ ಬಾಲ್ಕನಿನಲ್ಲಿ ಎಲ್ಲ ಫುಲ್ ಲೈಟ್ ದೀಪ ಇಟ್ಟಿದ್ದಾರೆ. ಬಟ್ ಅದು ದೀಪ ಅಂದರೆ ನಾರ್ಮಲ್ ಈ ಥರ ದೀಪ ಅಲ್ಲ, ಅದು ಈ ಬ್ಯಾಟ್ರಿನಲ್ಲಿ ಏನು ಉರಿಸ್ತಾರಲ್ವ ಆ ಥರ ದೀಪ ಇಟ್ಟಿದ್ದಾರೆ. ಅದರ್ವೈಸ್ ಇಲ್ಲಿ ಫೈರ್ದು ಇದಾಗಿ ಆಮೇಲೆ ಸುಮ್ಮನೆ ಎಲ್ಲ ಇಶ್ಯೂಸ್ ಆಗುತ್ತೆ ಅದು ಅಂತ. ಸೊ ಹಾಗಾಗಿ ಎಲ್ಲೂ ನಮಗೆ ಇವಾಗ ಮನೆ ಮುಂದೆನೂ ದೀಪ ಇಡೋಕ್ಕಾಗೋದಿಲ್ಲ. ಇಡಬೇಕು ಅಂದರೆ ಆ ಥರ ಬ್ಯಾಟ್ರಿಯಲ್ಲಿ ಆಗುವಂಥ ಏನೋ ಆಟೋಮ್ಯಾಟಿಕ್ ಬ್ಯಾಟ್ರಿದು ಲೈಟ್ ದೀಪಗಳು ಬರುತ್ತೆ, ಅದನ್ನೇ ಇಡಬೇಕು ಅಷ್ಟೇ. ಈ ಥರ ಡೈರೆಕ್ಟ್ ದೀಪಗಳು ಇಡೋಕ್ಕಾಗೋದಿಲ್ಲ ಫೈರ್ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ಮನೆ ಇಶ್ಯೂ ಆಗುತ್ತೆ. ಹಂಗೆ ಏನೂ ಆಗಿಲ್ಲ, ಅದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹಿಂಗೆ ಸ್ಪಾರ್ಕಲ್ ಬರುತ್ತೆ ಅವಾಗ ತೆಗಿ ಅಷ್ಟೇ. ಇಟ್ಕೋ ಬರುತ್ತೆ, ಇಟ್ಕೋ ಇಟ್ಕೋ ಹಿಂಗೆ ಹತ್ರ ಇಟ್ಕೋ. ಇರೋ 1 ನಿಮಿಷ. ಆರತಿ ಮಾಡ್ತಾ ಇದೀಯಾ? ಸೊ ಇದಾಗಿತ್ತು ನಮ್ಮ ಒಂದು ದೀಪಾವಳಿ ಸೆಲಿಬ್ರೇಷನ್ ಮೊದಲನೇ ದಿನದ್ದು. ಇನ್ನು ನಾಳೆ ನಾಡಿದ್ದು ಏನ್ ಮಾಡೋದು ಅಂತ ನೋಡೋಣ ಅಲ್ವಾ ರಿಯಾನ್ಶ್? ಒಂದೇ ದಿನ ನಾವು ಜಾಸ್ತಿ ಸೆಲಿಬ್ರೇಟ್ ಮಾಡೋದು, 2-3 ದಿನಕ್ಕೆಲ್ಲ ತಳ್ಳೋದಿಲ್ಲ. ಯಾರು ಡೈಲಿ ಹಬ್ಬದ ಅಡುಗೆ ಮಾಡೋದು ಅಲ್ವಾ, ಸಾಕಾಗೋಗುತ್ತೆ. ನಾವು 1 ಸಾರಿ ಮಾಡಿದ್ವಿ, 8 ಸಾರಿ, 3 ಸಾರಿ, 4 ಸಾರಿ. ಇದು ನಮ್ದು 2ನೇ ದೀಪಾವಳಿ ಇಲ್ಲಿ ಬಂದ್ಮೇಲೆ. ಹೋದ ವರ್ಷನೂ ನಾವು ದೀಪಾವಳಿಗೆ ಇಲ್ಲೇ ಇದ್ವಿ, ಈ ವರ್ಷನೂ ಇಲ್ಲೇ ಇದ್ದೀವಿ. ನೆಕ್ಸ್ಟ್ ವರ್ಷ ಎಲ್ಲಿರ್ತೀವಿ ನೋಡೋಣ. ಸೊ ಸದ್ಯಕ್ಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾರೆ, ಜಸ್ಟ್ 1 ನಿಮಿಷನೂ ಟೈಮ್ ಕೊಡೋದಿಲ್ಲ ನಂಗೆ. ಹೇಳು ಕಂಟಿನ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ದೀಪಾವಳಿನ ಹುಷಾರಾಗಿ ಸೆಲಿಬ್ರೇಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ದೀಪಾವಳಿ ತಿನ್ಬೇಕಾದ್ರೆ ಏನು ಅನ್ಸಲ್ಲ, ಮಾಡ್ಬೇಕಾದ್ರೂ ಏನು ಅನ್ಸಲ್ಲ, ತೊಳಿಬೇಕಾದ್ರೂ ತುಂಬ ಬೇಜಾರು. ಇಷ್ಟು ಪಾತ್ರೆ ತೊಳೆಯೋದೇ ದೊಡ್ಡ ಕಷ್ಟ ಅಲ್ವಾ?